ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಸರಣಿ ಸಂಚಿಕೆ 313. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಶರದಿಯೊಳಗಣ ವಸ್ತುಗಳನ್ನು ಅಲಚಿ ಜಾಲಿಸುವ ತೆರೆಯಂತೆ ವಿಶ್ವಸತ್ವದ ಲಹರಿ ನಮ್ಮ ಹೊರಗೊಳಗುಗಳಲ್ಲಿ ಸಂತತ ನೆರೆದು ಹರಿಯುತ್ತ ಭರಿಸುತ್ತಿರುವುದು ಬಾಳ ಮಂಕುತಿಮ್ಮ. ನಮ್ಮ ಹೊರಗೊಳಗುಗಳಲ್ಲಿ ಸಂತತ ನೆರೆದು ಹರಿಯುತ್ತ ಭರಿಸುತ್ತಿರುವುದು ಬಾಳ ಮಂಕುತಿಮ್ಮ. ಬಂಧುಗಳ, ಭಗವಂತನು ಈ ಪ್ರಕೃತಿಯಲ್ಲಿ ಸಹಸ್ರಾರು ಜೀವ ವೈವಿಧ್ಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ಭಾವ ಪ್ರಪಂಚದಲ್ಲಿ ನೂರಾರು ಭಾವನೆಗಳನ್ನು ಮನುಷ್ಯನ ಅಂತರಂಗದಲ್ಲಿ ಹುದುಗಿಸಿಟ್ಟಿದ್ದಾನೆ. ಕಾಲ ಸಂದರ್ಭಗಳಲ್ಲಿ ಅವು ಚಿಗುರೊಡೆಯುತ್ತವೆ. ಅದು ಸಮುದ್ರದಲ್ಲಿ ಏಳುವ ಅಲೆಗಳಿಗೂ ಮತ್ತು ಮನುಷ್ಯನ ಭಾವನೆಗಳಿಗೆ ಯಾವುದೇ ವ್ಯತ್ಯಾಸಗಳು ಇಲ್ಲ ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಕ್ಷಣ ಕ್ಷಣವೂ ಬದಲಾವಣೆಯೂ ಆಗುತ್ತದೆ. ಅದು ನಮ್ಮ ಲೆಕ್ಕಕ್ಕೂ ಸಿಗಲಾರದಷ್ಟು ವಸ್ತು ಜೀವಿಗಳಲ್ಲಿಯೂ ಕೂಡ ಸೇರಿದಂತೆ ನಡೆಯುತ್ತದೆ. ಅಂತರಂಗ ಮತ್ತು ಬಹಿರಂಗದಲ್ಲಿ ಅವು ವ್ಯಕ್ತಗೊಳ್ಳುತ್ತವೆ. ಸಮುದ್ರದ ಅಲೆಗಳಂತೆ ಭಾಸವಾಗುತ್ತವೆ. ವಿಶ್ವ ಜಗತ್ತಿನ ಪರತತ್ವವನ್ನು ಒಪ್ಪಿದರೆ ನಮ್ಮಲ್ಲಿ ನಾನು ಎಂಬ ಭಾವವನ್ನು ಬಿಟ್ಟು ಜೀವನದಲ್ಲಿ ಪರತತ್ವವನ್ನು ಒಪ್ಪಿಕೊಂಡರೆ ಭಾವಗಳು ಸಮುದ್ರವು ಶಾಂತವಾಗಿ ಹರಿಯುವಂತೆ ನಮ್ಮ ಜೀವನದಲ್ಲಿ ಕೂಡ ಸುಖವೆಂಬುದು ಶಾಂತವಾಗಿ ಲಭಿಸುತ್ತದೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ